ತೂಗಿದಳಿಯಾಲೆಯ ದುರ್ಗಾಂಬಿಕೆ ತೂಗಿದಳಿಯಾಲೆಯ ದುರ್ಗಾಂಬಿಕೆ ತೂಗಿದಳಿಯಾಲೆಯ ನಾಗಮರ ಯೋಗಿ ವರಿಯರಿಗೆಲ್ಲ ನಾಗಮರ ಯೋಗಿ ವರಿಯರಿಗೆಲ್ಲ ಜೋಗುಳ ಪಾಡುವ ರಾಗಲಯ ಜೋಗುಳ ಪಾಡುವ ರಾಗಲಯ ನಾಗಮರ ಯೋಗಿ ವರಿಯರಿಗೆಲ್ಲ ಜೋಗುಳ ಶೋಧಿಸಿ ಶೋಧಿಸಿ ಬರುತ್ತ ಸ್ವರ್ಣದಲ್ಲಿ ದೇವಿಯನು ನೋಡಿ ನೋಡಿ ಕಳು ನೀರೇ ನೋಡಿ
ಆಕಾಶ ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಆಕಾಶದಿಂದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರಣ್ಣದ ಕೈಗನ್ನಡಿ ನಮ್ಮ ಮುಂದೆ ಕಾಣಿಸಿದ್ದೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ
ಮಾಡಿದಳೆ. ಸೊಕ್ಕಿದ ತರುಣಿಯ ಸೊಕ್ಕನ್ನು ಇರಿಸಕ್ಕಾಗಿ ಮಣಿಮಯ ರಥವನ್ನು ಏರಿಕೊಂಡು ಸ್ವೀಕರಿಸಿದ ನಿಮ್ಮನ್ನು ಕಂಡರೆ ಪ್ರಳಯ ಕಾಲದ ಭೈರವನ ಹಾಗೆ ಕೋಪಾಟೋಪದಲ್ಲಿ ಆಯುಧ ಮಾಡಿಯಾಗಿ ರಥವೇರಿ ಹೊರಟೆಯಲ್ಲ ಎಲ್ಲಿಗೆ ಸುಂದರಿಯಾದ ತರುಣಿಯೋರ್ವಳಿರುವ ವಿಚಾರವನ್ನು ಕೇಳಿ ತಿಳಿದೆ. ಕದಂಬವನದಲ್ಲಿ ತರುಣಿ? ನಿಜ. ಯಾರು ಹೇಳಿದ್ರು? ಚಂಡಮುಂಡರೇ ಬಂದು ಹೇಳಿದಂತಹ ಮಾತು. ಆಕೆಯನ್ನು ವರಿಸುವ ತೀರ್ಮಾನದಿಂದ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯ್ತು? ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದೆ. ಆಕೆಯನ್ನು ಎಲೆ ತರಬೇಕೆಂಬುದಾಗಿ ದುರಧೀರ ಧೂಮ್ರಾಕ್ಷನ ನಟ್ಟಿದೆ. ಕರಕೊಂಡು ಬಂದರೆ ಓಂಕಾರ ಮಾತ್ರೆಯಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳು. ನಿಜ. ಆಮೇಲೆ ಹೋದವರು ಚಂಡಮುಂಡರು ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಚೆಂಡಾಡಿ ಬಿಟ್ಟಳು. ಶಿವ ಶಿವ, ಅತುಳ ವಿಕ್ರಮಿಗಳಾದಂತಹ ಚಂಡಮುಂಡರನ್ನು ನಾವು ಕಳ್ಕೊಂಡೇವೆ ಪ್ರಭು. ಈಗ ನಿನ್ನ ಕೋಪಾಟೋಪಕ್ಕೆ ಅರ್ಥವೇನು? ಅಡಿಗಡಿಗೆ ಕಲಪಾಲಯವನ್ನೇ ಸವರುವ ತರುಣಿಯನ್ನು ಕಾಳಗದಲ್ಲಿ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಆಯುಧ ಹಿಡಿದು ಪ್ರಭು. ಅರಕ್ಷಣ ಸೇರಿಸಿ ಸಂಬಂಧದಲ್ಲಿ ನಿನಗೆ ಅಳಿಯ, ರಾಜಕೀಯದಲ್ಲಿ ಸಚಿವ, ಅಂತರಂಗದ ನಾವರಣವನ್ನು ಮಾಡಿ ಕದಂಬದ ಕಾನೂನದಲ್ಲಿ ನೆಲೆಯಾದಂತಹ ಹೆಣ್ಣಿನ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ ಸನ್ನಿಧಾನ ಅವಕಾಶವಿದೆ. ಧನುಜೇಶ ಧನುಜೇಶ ಕೇಳನ್ನ ಮಾತ
ಧನುಜೇಶಕ್ಕೆ ಧನುಜೇಶ ಕೇಳನ್ನ ಮಾತ ಯಾತಕ್ಕೆ ನೀನು ಈ ಭ್ರಮೆಯಾಗಿ ಮನದಲ್ಲಿ ವ್ಯರ್ಥ ಯಾತಕ್ಕೆ ನೀನು ಈ ಭ್ರಮೆಯಾಗಿ ಮನದಲ್ಲಿ ವ್ಯರ್ಥ ಒಬ್ಬ ಅತುಳ ವಿಕ್ರಮಿಯಾದ ಶುಂಭ ಕೋಪಾಟೋಪದಲ್ಲಿ ಆಯುಧಮಾಣಿಯಾಗಿ ರಥವೇರಿ ಹೊರಟಾಗ ಈ ಶುಂಭನನ್ನು ತಡೆಯುವುದಕ್ಕೆ ಶಂಭುವಿಗಾದರೂ ಸಾಧ್ಯ ಇಲ್ಲ ಪ್ರಭು. ಆದರೂ ರಕ್ತಬೀಜನಾದಂತಹ ನಾನು ಸಲುಗೆಯಿಂದ ತಡೆಯುವುದಕ್ಕೆ ನಾನು ಪ್ರಯತ್ನ ಪಟ್ಟೆ. ರಥವೇರಿ ಹೊರಡುವುದು ನೀನು ಹೊಸತೇನುವಲ್ಲ, ಮೊದಲು ಹೊರಟಿದ್ದಿ. ಆವಾಗ ನಾನೇ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹದ ನುಡಿಗಳನ್ನು ಹಾಡಿ ನಿನ್ನನ್ನು ಕಳುಹಿಸಿಕೊಟ್ಟಿದ್ದೆ ಪ್ರಭು. ಆದ್ರೆ ಅಂದು ರಥವೇರಿ ಹೊರಟದ್ದು ನೀನು ಜೈತ್ರ ಯಾತ್ರೆಯನ್ನು ಮಾಡುವುದಕ್ಕೆ, ಭೂಮಂಡಲವನ್ನು ಗೆಲ್ಲುವುದಕ್ಕೆ. ಆದ್ರೆ ಇಂದು ರಥವೇರಿ ನೀನು ಹೊರಟದ್ದು ಪ್ರಭು ಜೈತ್ರ ಯಾತ್ರೆಗಲ್ಲ, ನಿನ್ನ ಅಂತಿಮ ಯಾತ್ರೆಗೆ ಹೊರಟ ಹಾಗಿದೆ. ಅದನ್ನು ತಿಳಿದೇ ನಾನು ತಡೆದೆ ಪ್ರಭು. ಒಂದು ಕಾಲದಲ್ಲಿ ದಾನವರಿಗೆ ನೆಲ ಬೆಲೆಗಳಿರಲಿಲ್ಲ, ಸ್ಥಾನ ಮಾನಗಳಿರಲಿಲ್ಲ, ಇರುವುದಕ್ಕೆ ಜಾಗವೇ ಇರಲಿಲ್ಲ, ತಿನ್ನುವುದಕ್ಕೆ ಕೂಡಿರಲಿಲ್ಲ, ತಿರುಗಾಡುವುದಕ್ಕೆ ಕಷ್ಟವಾಗಿತ್ತು ಪ್ರಭು. ರಾತ್ರಿ ವೇಳೆಯಲ್ಲಿ ತಿರುಗಾಡುವುದಕ್ಕೆ ನಮಗೆ ಭಯ, ಹಗಲು ಹೊತ್ತಿನಲ್ಲಿ ತಿರುಗಾಡುವುದಕ್ಕೆ ನಮ್ಮ ವಿರೋಧ ಪಕ್ಷದವರು ಬಿಟ್ಟಿರಲಿಲ್ಲ. ಅಂತಹ ಅತಂತ್ರ ಸ್ಥಿತಿಯಲ್ಲಿ ದಾನವರಿಗೆ ಒಬ್ಬ ಸುಭದ್ರನಾದಂತಹ ಸಮರ್ಥನಾದ ನಾಯಕ ಬೇಕು ಎಂಬ ಕಾರಣಕ್ಕಾಗಿ ನಿನ್ನ ತಾಯಿಯಾದಂತಹ ಧನದೇವಿ ನೋಂಪಿಯನ್ನು ನೋಂತಾಳಂತೆ. ಅವಳ ಆಶೆಯನ್ನು ಪೂರೈಸುವುದಕ್ಕೂ ಎಂಬ ಹಾಗೆ ಧನುಜ ಕುಲದಲ್ಲಿ ದಾನವರಲ್ಲಿ ಹುಟ್ಟಿದವ ನೀನು ಪ್ರಭು. ಹುಟ್ಟಿದಂತಹ ನಿನ್ನ ಚರಮ ಲಕ್ಷ್ಯವು ಪರಮ ಲಕ್ಷ್ಯವು ದಾನವರ ಉದ್ಧಾರವೇ ಆಗಿತ್ತು. ಒಬ್ಬ ವ್ಯಕ್ತಿ ಹುಟ್ಟಿದಾಕ್ಷರವೇ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಿದ್ದಾಗ ಅವ ದೊಡ್ಡ ವ್ಯಕ್ತಿಯಾಗುವುದು ದೊಡ್ಡ ವಿಷಯ ಅಲ್ಲ. ಆದ್ರೆ ಹುಟ್ಟುವಾಗ ಏನೂ ಇಲ್ಲದೆ ಅತೃಪ್ತನಾಗಿ ಅದುವೇ ಅವರ ಜೀವನಕ್ಕೆ ಸಾಧನೆಯ ಮಾರ್ಗವಾಗಿ, ಸಾಧನೆಯ ಮೂಲಕವಾಗಿ ಎಲ್ಲವನ್ನು ಸಾಧಿಸ್ತಾನಂತಾದ್ರೆ ಅವರನ್ನು ಧನುಜೇಶ ಅಂತ ಹೇಳಬೇಕು, ಅವರನ್ನು ನಾಯಕ ಅಂತ ನಾವು ಹೇಳ್ತೇವೆ. ಎಲ್ಲರಿಗೂ ನಾಯಕನಾಗುವುದಕ್ಕೆ ಸಾಧ್ಯ ಇಲ್ಲ ಪ್ರಭು. ನಾಯಕನಾದವರಿಗೆ ಸ್ವಾರ್ಥ ಇರಬಾರ್ದು, ಪರಹಿತ ಇರಬೇಕು, ಸಂಘಟನಾ ಚಾತುರ್ಯ ಇರಬೇಕು, ಸಂಯೋಜನಾ ಶಕ್ತಿ ಬೇಕು. ಅಂತವರನ್ನು ನಾವು ನಾಯಕ ಅಂತ ಹೇಳುವುದು. ಅಂತಹ ಎಲ್ಲಾ ಗುಣಗಳು ನಿನ್ನಲ್ಲಿದ್ದದ್ದರಿಂದಲೇ ನಿನ್ನನ್ನು ಧನುಜೇಶ ಅಂತ ನಾವು ಹೇಳ್ತಿದ್ದೇವೆ ಪ್ರಭು. ಇಷ್ಟು ಎತ್ತರವನ್ನು ಏರುವುದಕ್ಕೆ ನೀನು ಮಾಡಿದಂತಹ ಸಾಧನೆ ಬಹಳ ದೊಡ್ಡದು ಪ್ರಭು.
ಏರುವುದು ಬಹಳ ಕಷ್ಟದ ವಿಷಯ ಒಬ್ಬ ವ್ಯಕ್ತಿಗೆ. ಆದ್ರೆ ಏರಿದವ ಕೆಳಗೆ ಬೀಳಬೇಕು ಅಂತ ಆದ್ರೆ ಅವ ಕಷ್ಟಪಡಬೇಕು ಅಂತ ಇಲ್ಲ. ಅವ ಆಡುವಂತಹ ಒಂದು ತಪ್ಪು ನುಡಿ, ಅವ ಇಡುವಂತಹ ಒಂದು ತಪ್ಪು ಹೆಜ್ಜೆ ನಮ್ಮನ್ನು ಎತ್ತರದ ಶಿಖರದಿಂದ ಕೆಳಗೆ ಬೀಳಿಸುವುದಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದವರು ತಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆಲೋಚನೆಯನ್ನು ಮಾಡಬೇಕು. ನಿನ್ನ ನಡೆ ಹಾಗಾಗಿ ಹೋಯಿತು. ಯಾವಾಗಲೂ ನಮಗೆ ನೀತಿ ಹೇಳುತ್ತಿದ್ದವ ನೀನು. ಯಾವುದೇ ಒಂದು ಕಾರ್ಯವನ್ನಾಗ್ಲಿ ಕಾರಣವನ್ನು ತಿಳಿಯದೆ ಆ ಕಾರ್ಯವನ್ನು ಮಾಡಬಾರದು. ಆಲೋಚನೆ ಮಾಡಿ ದೃಷ್ಟಿಭೂತಂ ಯಶಾತ್ಪಾದಂ, ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಿ, ತಣ್ಣೀರನ್ನಾದರೂ ತನಿಸಿ ಕುಡಿಯಿರಿ. ತಣ್ಣೀರು ಬಿಸಿ ಉಂಟು ಅಂತ ಅರ್ಥ ಅಲ್ಲ, ಆಲೋಚನೆ ಮಾಡಬೇಕು ಅನ್ನುವುದೇ ಅದರ ಧ್ವನಿ. ನಮಗೆ ನೀತಿಯ ಮಾತನ್ನು ಹೇಳುತ್ತಿದ್ದ ಶುಂಭನಿಗೆ ಈ ಹೊತ್ತು ರಕ್ತ ಬೀಜನೇ ದರಜಾಶ ಕೇಳನ್ನ ಮಾತು ಎಂಬ ಹಾಗೆ ಹೇಳುವ ಹಾಗಾಯಿತಲ್ಲ. ಇದಕ್ಕೆ ಕಾರಣ ಪುಂಡು ಹುಡುಗರಾದಂತಹ ಚಂಡಮುಂಡರು ಮೃಗಬೇಟೆಗೆ ಹೋದರು. ಕದಂಬವನವನ್ನು ಪ್ರವೇಶ ಮಾಡಿದ್ರು. ಅಲ್ಲಿ ಒಬ್ಬಳಾಕೆ ಹೆಣ್ಣನ್ನು ನೋಡಿದ್ರು. ಅವಳ ಸೌಂದರ್ಯವನ್ನು ನಿನ್ನಲ್ಲಿ ವರ್ಣಿಸಿದ್ರು. ಪ್ರಭು, ಚಂಡಮುಂಡರಿಗೆ ಹೆಣ್ಣು ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ. ಅವರ ಸೌಂದರ್ಯದ ಬಗ್ಗೆ ಅರಿತವರೇ ಅಲ್ಲ, ಬ್ರಹ್ಮಚರ್ಯ ವೃತವನ್ನು ಪಾಲಿಸ್ತಿರುವವರು. ಅಂತವರು ಪುಂಡು ಹುಡುಗರು ಏನೋ ಹೇಳಿದ್ರು ಅಂತ ಜ್ಞಾನಿಯಾದಂತಹ ನೀನು ಆಲೋಚನೆ ಮಾಡಬೇಡುವೆ. ಅದನ್ನು ಕೇಳಿ ಮನ್ಮಥನ ಬಾಣಕ್ಕೆ ಈಡಾದಯ ಪ್ರಭು. ಮನ್ಮಥನಾದರೂ ಶುಂಭನಲ್ಲಿ ಕೇಳದೆ ಬಾಣವನ್ನು ಬಿಡುವುದಕ್ಕೆ ಎಲ್ಲಿಂದ ಸಾಧ್ಯ? ಹಾಗಿದ್ರೆ ಬಿಟ್ಟ ಅಂತಾದ್ರೆ ಏನದು ಅರ್ಥ? ಅದು ಷಡ್ವರ್ಗಗಳು ನಿನ್ನನ್ನು ಆವರಿಸಿದೆ ಅಂತ ಅರ್ಥ. ಅದರಲ್ಲಿಯೂ ಮದುವೆ ಆಗುವಂತಹ ಪ್ರಾಯವೇ ಇದು. ಹೆಣ್ಣಿನ ಸೌಂದರ್ಯಕ್ಕೆ ಸೋಲುವಂತಹ ಕಾಲ ಒಂದಿತ್ತು, ಅದು ನಿನ್ನ ಹರೆಯ. ಆದ್ರೆ ಆ ಸಮಯದಲ್ಲಿ ಹೆಣ್ಣಿನ ಮೋಹಕ್ಕೆ ಒಳಗಾಗದೆ ಕಾಡನ್ನು ಸೇರಿದೆ. ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿದೆ. ಅಜೇಯವಾದ ವರವನ್ನು ಪಡೆದೆ. ಅಖಂಡವಾದ ಬ್ರಹ್ಮಚರ್ಯ ವೃತವನ್ನು ಪಾಲಿಸಿಕೊಂಡು ಬಂದೆ. ವರ್ತಮಾನ ಕಾಲದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭದ್ರ ಭವನ ನಿಂತದೆ. ದಾನವ ಶುಂಭನ ಬ್ರಹ್ಮಚರ್ಯ ವೃತ ಅನ್ನುವ ಪಂಚಾಂಗದಲ್ಲಿ ಪಂಚಾಂಗ ಗಟ್ಟಿದ್ರೆ ಮಾತ್ರ ಭವನಕ್ಕೆ ಸ್ಥಿರತೆ. ಪಂಚಾಂಗವೇ ಅಲುಗಾಡಿದ್ರೆ ಭವನವೇ ಬೀಳುವಂತಹ ಸ್ಥಿತಿ ಬಂತು. ಪ್ರಭು, ಮನಸ್ಸನ್ನು ಮಾರಣಿಗೆ ಮಾರುವುದಕ್ಕೆ ಹೊರಟೆ. ಬೇಡ ಪ್ರಭು, ನಮ್ಮ ಮನಸ್ಸು ಅಮೂಲ್ಯವಾದದ್ದು. ಅದುವೇ ನಮ್ಮ ಮಾನಕ್ಕೆ ಕಾರಣೀಭೂತವಾಗುತ್ತದೆ. ಅದುವೇ ನಮ್ಮನ್ನು ನರಕದಿಂದ ನರಕಕ್ಕೂ ನಾಕದಿಂದ ನರಕಕ್ಕೂ ತಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಮನಸ್ಸನ್ನು ನಾವು ಯಾವತ್ತೂ ಮಾರಬಾರದು. ಇಂದ್ರಿಯ ಚಾಪಲ್ಯ, ನಿಮ್ಮ ಇಂದ್ರಿಯದ ಚಾಪಲ್ಯವನ್ನು ತೀರಿಸುವುದಕ್ಕೆ ಹೋಗಿ ನಮ್ಮ ಪ್ರಾಣಕ್ಕೆ ಕುತ್ತು ತರಬಾರದಲ್ಲ. ನಾವು ಕಾಣ್ತೇವೆ ಕಣ್ಣ ಮುಂದೆ ಕುರಂಗ, ಮಾತಂಗ, ಭೃಂಗ, ಪತಂಗ, ಮೀನ, ಇದೆಲ್ಲವೂ ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ಸಾಯ್ತದೆ. ಆನೆಯೊಂದು ಕಬ್ಬನ್ನು ತಿನ್ನುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ. ಜಿಂಕೆಯೊಂದು ಬೇಟೆಗಾರನ ಮಧುರ ಧ್ವನಿಗೆ ಮರಳಾಗಿ ಬಂದಿಯಾಗುತ್ತದೆ. ಅದೇ ರೀತಿಯಾಗಿ ಭೃಂಗ ಕೆಂಡ ಸಂಪಿಗೆ ಮಧುವನ್ನು ಹಿರುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ. ಪತಂಗ ಒಂದು ಉರಿಯುವ ಬೆಂಕಿ ಚಂದ ಅಂತ ಹತ್ತಿರ ಹೋಗಿ ಅಲ್ಲಿ ಸುಟ್ಟು ಹೋಗುತ್ತದೆ. ಮೀನು ಅದೇ ರೀತಿಯಾಗಿ ಕಾಳದಲ್ಲಿರುವಂತಹ ಮಾಂಸದ ಆಸೆಗೆ ಬೇಕಾಗಿ ಮೀನು ತನ್ನನ್ನೇ ತಾನು ಸಹಿಸಿಕೊಳ್ತದೆ. ಹಾಗಿರುವಾಗ ನಾವು ಮಾನವರು ಎಲ್ಲಾ ಪ್ರಾಣಿಗಳಿಗೂ ತಲೆ ಮುಂದೆ ಅಂತಾದ್ರೆ ಮಾನವರಾದ ನಮಗೆ ತಲೆ ಮೇಲೆ ಮುಖವಾಗಿ ಕೊಟ್ಟ. ಯಾಕೆ? ಆಲೋಚನೆ ಮಾಡಿ ಅದರಲ್ಲಿ ಜ್ಞಾನವನ್ನು ಉಪಯೋಗಿಸಿ ಜ್ಞಾನ ಶೂನ್ಯರಾಗಿ ಕೇವಲ ಭ್ರಮೆ ಅಂತೂ ಅವಳನ್ನು ಹೆಣ್ಣು ಎಂಬ ಹಾಗೆ ಭಾವಿಸಿ ಅವಳನ್ನು ಮದುವಾಗುವುದಕ್ಕೆ ಹೋದ್ರೆ ಬೇಡ ಪ್ರಭು. ಅವಳನ್ನು ಬಯಸಿದ್ರೆ ದಾನವ ಸಮುದಾಯ ನುಚ್ಚುಡುವರಾಗುತ್ತದೆ. ರಕ್ತಬೀಜ ನನಗೊಪ್ಪುವ ತರುಣಿ ಆಕೆ ಎಂಬುದಾಗಿಯೇ ನಾನು ಬಯಸಿದ್ದು. ಅವಳು ತರುಣಿ ಅಲ್ಲ, ಮತ್ತೆ ತರುಣಿಯಲ್ಲ, ಅವಳ
ಮೋಗವಿರುವುದಿದು ಸರಿಯೇ ಕೇಳಲುಣದುರೆಯೇ ಕರುಣಿಯಲ್ಲ ಅವಳ ಅಭಿಮಾಯೇ ಆ ರಕ್ತ ಬೀಜ ಒಬ್ಬಳಾಕೆ ಸಾಮಾನ್ಯ ಹೆಣ್ಣೆ ಹೌದಂತಾದ್ರೆ ಈರಾಳು ಲೋಕವನ್ನು ಗೆದ್ದಂತಹ ಶುಂಭ ಅವಳನ್ನು ಬಯಸುವುದರಲ್ಲಿ ಅಪರಾಧ ಏನೂ ಕಾಣುವುದಿಲ್ಲ. ಆದ್ರೆ ತರುಣಿಯೇ ಅಲ್ಲದಂತಹ ಅವಳನ್ನು ನೀನು ಬಯಸಿ ಅವಳಿಂದ ಏನನ್ನು ಸುಖವನ್ನು ಪಡೆಯುತ್ತೀಯೋ ನನಗಂತೂ ಗೊತ್ತಿಲ್ಲ. ಕದಂಬ ಕಾಂತಾರ ನಾವು ಹೇಳಿದ ಹಾಗೆ ಕೇಳಿದ ಹಾಗೆ ಅದು ದೇವಭೂಮಿ, ಗಾಢಾಂಧಕಾರವೇ ತುಂಬಿಕೊಂಡಿದ್ದಂತಹ ಪ್ರದೇಶ. ನಮ್ಮಂತಹ ಎಂಟನೆಯ ಬಂಟರಿಗೂ ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಕದಂಬವನ, ಅಂತಹ ಕದಂಬವನಕ್ಕೆ ಅವಳು ಏಕಾಂಗಿನಿಯಾಗಿ ಅಲ್ಲಿ ಕುಳಿತಿದ್ದಾಳೆ. ಏನರ್ಥ ಪ್ರಭು? ಯಾರೇ ಆಗ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರಿಗೆ ನಿದ್ರೆ, ಆಹಾರ, ಭಯ ಇದೆಲ್ಲವೂ ಸ್ವಾಭಾವಿಕವಾಗಿ ಬರ್ತದೆ. ಚಂಡಮುಂಡರು ಹೇಳಿದಂತಹ ನೀನು ಹೇಳುವ ತರುಣಿಗೆ ಯಾರು ಪ್ರಭು ಆಹಾರ ಕೊಟ್ಟದ್ದು? ಅವಳು ನಿದ್ರಿಸಿದಂತಹ ವಿಷಯ ನಾವೇನಾದ್ರೂ ಕೇಳಿದ್ದೇವ? ಇಲ್ಲ. ಅಲ್ಲ, ಅವರಿಗೆ ವಸನವನ್ನು ಕೊಟ್ಟದ್ದು ಯಾರು? ಯಾರು? ಅಲ್ಲ, ಅವರಿಗೆ ರಕ್ಷಣೆಯನ್ನು ಕೊಡುವುದು ಯಾರು? ಯಾರು ಇಲ್ಲ. ಯಾರ ಭಯವೂ ಇಲ್ಲದೆ, ಯಾವ ರಕ್ಷಣೆಯೂ ಇಲ್ಲದೆ, ಅಶನ ವಸನಗಳನ್ನು ಸ್ವೀಕರಿಸದೆ ಅಲ್ಲಿ ಒಬ್ಬಂಟಿಗಳಾಗಿ ಕುಳಿತಿದ್ದಾಳಂತಾದ್ರೆ ಅವಳನ್ನು ತರುಣಿಂದ ನಾವು ಹೇಳುವುದಕ್ಕೆ ಹೇಗೆ ಸಾಧ್ಯ ಪ್ರಭು? ಹಾಗಾಗಿ ಹೇಳ್ತೇನೆ, ತರುಣಿಯಲ್ಲ ಬಡಾದಿ ಮಾಯೆ ಅಂದ್ರೆ ಆದಿ ಮಾಯೆ. ಆದಿ ಅಂತ ಹೇಳಿದ್ರೆ ಮೂಲ ಅಂತ ಅರ್ಥ, ಮಾಯೆ ಅಂತ ಹೇಳಿದ್ರೆ ಕಪಟ. ನಮ್ಮಲ್ಲಿಯೂ ಉಂಟು ಮಾಯೆ, ಆದ್ರೆ ನಮ್ಮದು ಅಧರ್ಮದ ಮಾಯೆ. ಈಗ ಕಾಣಿಸಿಕೊಂಡದ್ದು ಧರ್ಮದ ಮಾಯೆ. ಆದಿಯಲ್ಲಿ ಪ್ರಪಂಚವೆಲ್ಲವೂ ಜಲಮಯವಾದ ಕಾಲಕ್ಕೆ ಓಂಕಾರ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡು ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು ಸೃಷ್ಟಿಸಿ ಪ್ರಪಂಚ ಸ್ಥಾಪನೆಗೆ ಕಾರಣೀಭೂತಳಾದವಳು. ಮಹಿಷನೇ ಮೊದಲಾದ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ಅಂತಹ ಮಹಿಷನನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂತಹ ಸ್ಥಿತಿ ಬಂದಾಗ ದೇವತೆಗಳು, ತ್ರಿಮೂರ್ತಿಗಳು ತಮ್ಮ ಓಜಸ್ಸು ತೇಜಸ್ಸನ್ನು ಅರ್ಪಿಸಿದಾಗ ಅದುವೇ ನಾರೀ ರೂಪವನ್ನು ತಾಳಿತು. ನಾರಿಯೇ ಹಿಡಿದು ಬಂದದ್ದಲ್ಲ, ನಾರಿ ರೂಪವನ್ನು ತಾಳಿತು. ಅಷ್ಟಭುಜೆಯಾಗಿ ಕಾಣಿಸಿಕೊಂಡಳು, ಸಿಂಹವಾಹಿನಿಯಾಗಿ ಹೊರಟಳು. ಅವಳು ಹೋಗುವಂತಹ ಸಂದರ್ಭಕ್ಕೆ ಅವಳಿಡುವ ಪದ ಹತ್ತಿಗೆ ಭೂಮಿಯೇ ತಲ್ಲಣಗೊಂಡಿತಂತೆ. ಅವಳ ಹುಂಕಾರಕ್ಕೆ ಅಷ್ಟ ದಿಕ್ಕುಗಳೇ ಅಲ್ಲಾಡಿ ಹೋಗಿತ್ತು. ಅವಳ ಧನುಷ್ಟೇಕಾರಕ್ಕೆ ಸತ್ತ ಶರದಿಗಳ ನೀರು ಬತ್ತಿ ಹೋದ ಹಾಗೆ ಅನಿಸುತ್ತಿತ್ತು. ಅವಳು ನಡೆದುಕೊಂಡು ಹೋಗುವಾಗ ಅವಳ ತಲೆಯ ಮೇಲಿರುವಂತಹ ಕಿರೀಟ ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆದ ಹಾಗಾಗಿತ್ತಿತ್ತು. ಹಾಗೆ ಹೋದಂತಹ ಅವಳು ದುರುಳ ಮಹಿಷನೇ ಮೊದಲಾದವರನ್ನು ಕೊಂದು ತ್ರಿವಿಷ್ಣುವನ್ನು ತ್ರಿದಶರಿಗೆ ಒಪ್ಪಿಸಿದ್ದಾಳೆ. ಆ ಬಳಿಕ ಅನಂತದಲ್ಲಿ ಅನಂತಳಾಗಿದ್ದಾಳೆ, ಪ್ರಕೃತಿಯಲ್ಲಿ ಲೀನವಾಗಿದ್ದಾಳೆ. ಕಾಲಾಂತರಕ್ಕೆ ಹುಟ್ಟಿಕೊಂಡವರು ಶುಂಭರು ನೀವು, ನಿಮ್ಮ ಜೊತೆಯಲ್ಲಿ ನಾವಾದರೂ ಮಾಡಿದ್ದೇವೆ ಪ್ರಭು. ಪಂಚಮಹಾಪಾತಗಳನ್ನು ಮಾಡಿದೆವು. ಯಾವುದೆಲ್ಲ ನಮ್ಮ ಶ್ರೇಯಸ್ಸಿಗೆ ನಾವು ವರವಾಗಿ ಪಡೆದೆವು ಅದೆಲ್ಲವೂ ದೇವತೆಗಳಿಗೆ ಶಾಪವಾಗಿ ಹೋಯಿತು. ಲೋಕದಲ್ಲಿ ಭಯವನ್ನು ಹುಟ್ಟಿಸಿ ಭಯೋತ್ಪಾದಕರು ಅನ್ನುವಂತಹ ಕೆಟ್ಟ ವಾರ್ತೆಗೆ ನಾವು ಮಿಗಿಲಾಗಿ ಹೋಗಿದ್ದೇವೆ. ಎಲ್ಲರೂ ನಿನ್ನನ್ನು ಮುಂದಿನಿಂದ ಹೊಗಳುವವರೇ, ನೀನು ಹಿಂದೆ ಹೋಗುವಾಗ ಹೇಳುವುದು ದಾನವ ಶುಂಭ ಅಂತಲ್ಲ, ದುರುಳ ಶುಂಭ ಅಂತ ಹೇಳ್ತಾರೆ. ಚಂಡಮುಂಡರನ್ನು ಕಳಚಂಡಮುಂಡರು ಅಂತ ಹೇಳ್ತಾರೆ. ಪ್ರಭು, ನಮ್ಮಿಂದ ಸೋತಂತಹ ದೇವೇಂದ್ರ ಅಡಗಿ ಕುಳಿತಿದ್ದಾನಂತ ನೀನು ಭಾವಿಸಿದ್ದಿ. ಇಲ್ಲ ಪ್ರಭು, ಹೋಗಿದ್ದಾನೆ ತುಷಿನಾದಿಯ ತಪ್ಪಲಿಗೆ, ಕದಂಬವರವರು ಸೇರಿದ್ದಾನೆ. ಅಲ್ಲಿಗೆ ಹೋಗುವಾಗ ಸ್ನಾನಕ್ಕಾಗಿ ಬಂದಂತಹ ಪಾರ್ವತಿ ದೇವಿ ಏನು ಬಂದಿರಿ ಅಂತ ಕೇಳುವಾಗ ಪಾರ್ವತಿಯ ದೇಹಕೋಶದಲ್ಲಿ ಇದ್ದಂತಹ ಇವಳು ಹೊರಬಂದಳಂತೆ. ಪಾರ್ವತಿಯ ದೇಹಕೋಶದಿಂದ ಹೊರಬಂದ ಕಾರಣವೇ ಕೌಶಿಕೆ ಎಂಬ ಹೆಸರನ್ನು ಇಟ್ಟಳಂತೆ. ಅಂತಹ ಕೌಶಿಕೆ ದೇವತೆಗಳಿಗೆ ಅಭಯವನ್ನು ಕೊಟ್ಟಿದ್ದಾಳೆ, ಸುಂದರವಾದಂತಹ ರೂಪವನ್ನು ಧರಿಸಿದ್ದಾಳೆ, ಮೋಹದ ಬಲೆಯನ್ನು ಬೀಸಿದ್ದಾಳೆ, ಒಬ್ಬೊಬ್ಬ ರಕ್ಕಸರನ್ನು ಸೆಳೆದು ಅವರನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದಾಳೆ. ಪ್ರಭು, ದಾನವರನ್ನು ತರಿದು ಸುರರಿಗೆ ಸುಜ್ಞಾನವನ್ನು ಕೊಡುವುದಕ್ಕಾಗಿ ಬಂದಿದ್ದಾಳೆ. ಹೆಣ್ಣನ್ನು ಬಯಸುವುದು ಸರಿ, ಸರ್ವೇಶ್ವರಿಯನ್ನು ಬಯಸುವುದು ಇದು ತರವೇ ಪ್ರಭು. ರಕ್ತ ಬೀಜ, ನೀನು ಆಕೆಯ ಬಗ್ಗೆ ಇಷ್ಟು ಹೇಳಬೇಕಿದ್ರೆ ಆಕೆಯಲ್ಲಿ ಅಂತಹ ವಿಕ್ರಮ ಏನುಂಟು ಅಂತ ಬೇಕಾ? ನೀನೇ ನೋಡಿಲ್ವ ಪ್ರಭು? ನಿನ್ನ ಬಗ್ಗೆ ಹೇಳುವುದಕ್ಕೆ ಹೋದವ ಜ್ಞಾನ ವೃದ್ಧ, ವಯೋವೃದ್ಧ ಸುಗ್ರೀವ ಅಣ್ಣದ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನ ಬಗ್ಗೆ ಹೇಳಿದಾಗ ಬಂದದ್ದವಳ ಮುಖದಲ್ಲಿ ಮುಗುಳುನಗೆ. ಆ ಮುಗುಳುನಗೆಯೇ ಸುಗ್ರೀವನಿಗೆ ದಗೆಯಾಗಿ ಹೋಯಿತು. ಅವ ಸತ್ತು ಬಿದ್ದನಲ್ಲ, ಸತ್ತ ಸುಗ್ರೀವ ಮತ್ತೊಮ್ಮೆ ಬದುಕಿದನಲ್ಲ. ಯಾರು ಕೊಂದದ್ದು, ಯಾರು ಬದುಕಿಸಿದ್ದು? ಅವಳೇ. ಒಬ್ಬಳಿಗೆ ನಿಗ್ರಹ ಅನುಗ್ರಹ ಎರಡೂ ಬರ್ತದಂತ
ಅಂತಾದ್ರೆ ಅವರನ್ನು ತರುಣಿಂದ ಹೇಳುವುದಕ್ಕೆ ಸಾಧ್ಯವೋ? ಪ್ರಭು, ಸುಗ್ರೀವ ಹೋಗುವಾಗ ಶುಂಭನ ದೂತನಾಗಿ ಹೋದ, ಬರುವಾಗ ದೇವಿಯ ದೂತನಾಗಿ ಬಂದ, ದೇವಿಯ ದಾಸನಾಗಿ ಬಂದ. ಈಗಂತೂ ಅವಧೂತನ ಹಾಗೆ ಶೋಣಿತಾಪುರದ ಅರಮನೆಯಲ್ಲಿ ದೇವಿ ಮಹಾತ್ಮೆ ಎಂಬ ಹಾಗೆ ಹೇಳಿಕೊಂಡು ತಿರುಗುತ್ತಿದ್ದಾನೆ. ನಮ್ಮ ನಂಬಿಕೆಯನ್ನೇ ದೇವಿ ಬದಲಾಯಿಸಿ ಬಿಟ್ಟಳು. ಆಮೇಲೆ ಹೋದವ ಧೂಮ್ರಾಕ್ಷ, ಹೆಸರೇ ಸೂಚಿಸುವ ಹಾಗೆ ಧೂಮ್ರಾಕ್ಷ. ಅವನ ಕಣ್ಣಿನಲ್ಲಿ ಬರುವಂತಹ ಧೂಮ್ರ ವಿರೋಧಿಗಳಿಗೆ ತಾಗಿದ್ರೆ ಅವರು ಸತ್ತು ಹೋಗುತ್ತಾರೆ. ಹೋಗುವಾಗ 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಅವಳನ್ನು ಎಳೆಯುವುದಕ್ಕೆ ಮುಂದಾದಾಗ ಅವಳ ಬಳಿಯಲ್ಲಿರುವಂತಹ ಸಿಂಹ ಧೂಮ್ರಾಕ್ಷನ 60,000 ಮಂದಿ ರಕ್ಕಸರ ಪ್ರಾಣವನ್ನು ಹೀರಿದ. ಧೂಮ್ರಾಕ್ಷನಲ್ಲಿ ಯುದ್ಧವನ್ನು ಮಾಡಿಲ್ಲ, ಆಯುಧವನ್ನು ಸೆಳೆಯಲಿಲ್ಲ. ಅದಕ್ಕಿಂತ ಮೊದಲೇ ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷ ಸುಟ್ಟು ಹೋದ. ಆ ಮೂಲಕ ಧೂಮಾವತಿಯಾದಳು. ಧೂಮಾವತಿಯನ್ನು ಹೆಣ್ಣು ಅಂತ ಭಾವಿಸ್ತೇವೆ. ಆಮೇಲೆ ಹೋದದ್ದು ಚಂಡಮುಂಡರು. ನಭೋಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನು ಚೆಂಡಾಡಬಲ್ಲ ಸಾಮರ್ಥ್ಯವಂತರು. ಅಂತವರನ್ನು ಕೊಲ್ಲುವುದಕ್ಕೆ ಭದ್ರಕಾಳಿ ರೂಪವನ್ನು ತಾಳಿ ಚಂಡಮುಂಡರ ರುಂಡವನ್ನು ಚೆಂಡಾಡಿದಳು, ಚಾಮುಂಡಿಯಾದಳು. ಅವರನ್ನು ತರುಣಿ ಎಂಬ ಹಾಗೆ ಭಾವಿಸ್ತೇವೆ. ಅಲ್ಪನೇ ಧೂಮ್ರಲೋಚನ, ಕಾದಿ ಮಡಿದರು ಚಂಡಮುಂಡರು. ಇಂತಹ ಜ್ವಲಂತ ಸಾಕ್ಷಿ ಇರುವಾಗ ಅವಳನ್ನು ಹೆಣ್ಣು ಎಂಬ ಹಾಗೆ ಭ್ರಮಿಸಬೇಡ. ಅವಳ ಆದಿಮಾಯಿ ರಕ್ತಬೀಜ. ಹಾಗಾದ್ರೆ ನಾನೇನು ಮಾಡ್ಬೇಕು? ಒಂದು ಸಣ್ಣ ಕೆಲಸ ಮಾಡ್ಬೇಕು. ಏನು ಬಿಡ್ಬೇಕು? ಬಿಡು ಮನವ ಮೂರ್ಖತೆಯ, ಬಿಡು 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 ಮನವ ಮೂರ್ಖತೆಯ. ಬಿಡು ಪ್ರಭು. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಪೀಠನ ವರದ ತೆರದಲ್ಲಿ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು. ಜಡಜಪೀತನ ಬರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು. ಬಿಡು ಮನದ ಮೂರ್ಖತೆಯ, ನಾವೆಲ್ಲ ಬಿಂದುಗಳು ಅವಳ ಸಿಂಧೋ ಭೈರವಿ, ಅವಳ ತಿಂಗು ಭೈರವಿ. ಮನದ ಮೂರ್ಖತೆಯ ಪ್ರಭೋ, ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮ ಸಾಕ್ಷಿಗಳಾದಂತಹ ಸೂರ್ಯನಿಗಾಗ್ಲಿ ಚಂದ್ರನಿಗಾಗ್ಲಿ ಒಮ್ಮೆ ಗ್ರಹಣ ಹಿಡಿದಾಗ ಅವರ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ. ಈಗ ಅದದ್ದೇ ಶುಂಭನಿಗೆ ಗ್ರಹಣ ಹಿಡಿದಿದೆ. ನಿನ್ನ ಜ್ಞಾನಕ್ಕೆ ಅಜ್ಞಾನದ ಪರದೆ ಮುಸುಕಿ ಹೋಗಿದೆ. ಅಜ್ಞಾನವನ್ನು ತೊಲಗಿಸು, ಜ್ಞಾನ ಚಕ್ಷುವನ್ನು ತೆರೆ. ಅವಳನ್ನು ನೋಡುವ ಮನ ಮಾಡಬೇಡ, ಕಾಣುವುದಕ್ಕೆ ಪ್ರಯತ್ನಿಸು. ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದಕ್ಕೆ ಮಾಂಸಾಕ್ಷಿಗಳು ಸಾಕು. ಕಾಣಬೇಕು ಅಂತಾದ್ರೆ ಅಂತರಂಗದ ಕಣ್ಣನ್ನು ತೆರೆಯಬೇಕು. ಅಂತರಂಗದ ಕಣ್ಣನ್ನು ತೆರೆದ್ರೆ ಎದುರಿರುವಂತಹ ವ್ಯಕ್ತಿ ಅಥವಾ ಶಕ್ತಿ ಏನು ಅನ್ನುವುದು ನಮಗೆ ಅರ್ಥವಾಗುತ್ತದೆ. ಅವಳು ಮಹಾದೇವಿ ಇದ್ದಾಳೆ, ಬ್ರಹ್ಮಾಂಡ ನಾಯಕಿ ಇದ್ದಾಳೆ, ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾಳೆ, ಸರ್ವೇಶ್ವರಿ ಇದ್ದಾಳೆ. ಅವಳಲ್ಲಿ ಮೋಹ ತರವೇ ಹೇಳು. ನಿನಗೆ ಯಾವುದರಲ್ಲಿ ಕಡಿಮೆ ಉದ್ದೇವೆ? ಹೆಣ್ಣಾಗ್ಲಿ ಹೊನ್ನಾಗ್ಲಿ ಮಣ್ಣಾಗ್ಲಿ ಬೇಕಾದಷ್ಟು ಉಂಟು. ನಿನಗೆ ಮದುವೆ ಆಗಬೇಕನ್ನುವ ಆಸೆ ಉಂಟು ಅಂತಾದ್ರೆ ಸ್ವರ್ಗಲೋಕದ ರಂಪಾದಿ ನಾರಿಯರು, ಭೂಲೋಕದ ರಕ್ಕಸತ್ರಿಯರು, ಪಾತಾಳದ ಮುರಗ ಕಣ್ಣಿಗೆಯರು ನಿನಗಾಗಿ ಹಂಬಲಿಸ್ತಾರೆ. ಅಲ್ಲ, ಹೊನ್ನಿನ ಆಶೆಯೋ ಕುಬೇರನ ಭಂಡಾರವನ್ನೇ ಸೂರೆಗೊಂಡವ. ಮಣ್ಣಿನ ಆಶೆಯೋ 14 ಲೋಕವೇ ನಿನ್ನ ಸ್ವಾಧೀನವಾಗಿದೆ. ಹಾಗಿದ್ರೆ ಅತಿ ಆಸೆ ಯಾಕೆ ಪ್ರಭು? ಆಸೆ ಬೇಕು, ಅತಿ ಆಸೆ ಸಲ್ಲದು. ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುವುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುವುದು.
ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊಣ್ಣು ಬೇಕು ಅಂತ ಹೇಳುವುದು. ಹ. ಯಾವಾಗ ನಾವು ಆಶೆಯ ಬೆನ್ನ ಹಿಂದೆ ಹೋಗುತ್ತೇವೋ ಹ. ಅದು ನಮ್ಮನ್ನು ಅಟ್ಟಿಸಿಕೊಂಡು ಮುಂದೆ ಮುಂದೆ ಹೋಗುತ್ತದೆ. ಹ. ಒಮ್ಮೆ ತಿರುಗಿ ನಿಲ್ಲು, ಹ. ಆ ಆಶೆಯೇ ನಮ್ಮ ದಾಸನಾಗುತ್ತಾನೆ. ಹ. ಹಾಗಾಗಿ ಹೇಳ್ತೇನೆ, ಯಾವಳನ್ನು ಹೆಣ್ಣು ಅಂತ ನೀನು ಭಾವಿಸಿದ್ಯೋ ಹ. ಅವಳು 3 ಮೂರ್ತಿಗಳಿಗೆ ಜನ್ಮಕ್ಕೆ ಕಾರಣೀಭೂತಳಾದವಳು. ಓಹೋ. ನಮಗೆಲ್ಲರೂ ತಾಯಿ ಇದ್ದಾಳೆ. ಹ. ಅಂತವಳನ್ನು ನೀನು ಬಯಸುವುದು ಸರಿಯಲ್ಲ. ಮತ್ತೆ? ಅವಳ ಬಳಿಗೆ ಹೋಗು, ಹ. ಕಾಲಿಗೆ ಬೀಳು, ಹ. ತಪ್ಪಾಯ್ತು ಅಂತ ಬೇಡಿಕು. ಹ. ಕ್ಷಮಾಗುಣ ಸಂಪನ್ನೆಯಾದಂತಹ ಕದಂಬ ಕೌಶಿಕೆ ಹ. ನಿನ್ನನ್ನು ರಕ್ಷಿಸ್ತಾಳೆ, ಕಾಪಾಡ್ತಾಳೆ, ಕ್ಷಮಿಸ್ತಾಳೆ. ಹ. ಆವಾಗ ದಾನವ ಸಮುದಾಯ ಉಳಿಯುತ್ತದೆ. ಹ. ಅದಲ್ಲ ಹ. ಮದುವೆ ಆಗುತ್ತೇನೆ ಎಂಬ ಹುಂಬ ಧೈರ್ಯದಿಂದ ಹೋದ್ರೆ ಹ. ಕೇವಲ ಬಿಂದುಗಳಾದಂತಹ ಸಾಮಾನ್ಯರಾದಂತಹ ನಾವು ಹ. ಆ ಸಿಂಧುವಿನಲ್ಲಿ ಒಂದಾಗುವ ಸ್ಥಿತಿ ಬರ್ತದೆ. ಹ. ನಮಗೆ ಉಡಿಗಾರ ಇರುವುದಿಲ್ಲ. ಒಂದು ಕಾಲದಲ್ಲಿ ನೀನು ಸೃಷ್ಟಿ ಮಾಡಿದ ದಾನವ ಸಮುದಾಯ ಮಾತ್ರ ಅಲ್ಲ, ನೀನು ಸಮೇತವಾಗಿ ಬಿಡು 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 ನುಡಿಗಳನ್ನೆಲ್ಲ. ಬಿಡು ಬಿಡು. ಮುಂದೆ ಬಾ, ಮುಂದೆ ಬಾ. ನನ್ನ ಮುಂದೆ ನಿಂತು ಉಸಿರೆತ್ತುವುದಕ್ಕೂ ಭಯ ಪಡ್ತಿದ್ದವ ನೀನು. ಹೌದು. ಒಮ್ಮಿಂದೊಮ್ಮೆಲೆ ಬಂದೆ, ಹ. ಮಾತಾಡೋದಕ್ಕೆ ಅವಕಾಶವನ್ನು ಕೇಳಿದೆ. ಅನ್ನ ಕೊಟ್ಟಂತಹ ಯಜಮಾನರಿಗೆ ಹೀಗಾಗುವಾಗ ನಾವು ಸುಮ್ಮನೆ ಉಳಿಯುವುದಕ್ಕಾಗುತ್ತೆ? ಅವಕಾಶ ಕೊಟ್ಟದ್ದು ಯಾಕೆ? ಹ. ಪ್ರತೀಕಾರವನ್ನು ತೀರಿಸುವಂತಹ ನುಡಿಗಳು ನಿನ್ನ ಬಾಯಿಂದ ಬರಬಹುದು ಎಂಬುದಾಗಿ ಭಾವಿಸಿದ್ರೆ ಹ. ವಿರೋಧಿಯಾದಂತಹ ಹೆಣ್ಣನ್ನು ಹೊಗಳಿವೆಯ ಕೆಟ್ಟವಳ. ಅವಳು ಹೆಣ್ಣಲ್ಲ ಪ್ರಭು, ತರುಣಿ ಅಲ್ಲ ಅವಳ. ನಾಲೆಗೆ ಕತ್ತರಿಸಿ ಏನು? ಹ. ಪಾಪಿ. ಹ. ಇಗೋ ಓ. ನೋಡು, ಹ. ಎಲ್ಲವರು ಸಿದ್ಧರಾಗಿ ನಿಂತಿದ್ದಾರೆ. ಹ. ರಥವೇರಿ ಇನ್ನೇನು ಹೊರಡಬೇಕೆಂದಾಗ ಅವರಿಗೆ ಸಿದ್ಧರಾಗದೆ ಉಪಾಯ ಇಲ್ಲ. ಶುಂಭನ ನೇಮ ಅಲ್ವಾ? ಆ, ಹೆದರಿಕೆ. ಹೊರಡ್ತೇವೆ ಎಂಬುದಾಗಿ ಹೊರಟು ನಿಂತವರು. ಹ. ಆ ಸಂದರ್ಭದಲ್ಲಿ ನೀನು ಬಂದವ. ಹ. ಬಂದು ಅವಕಾಶವನ್ನು ಕೇಳಿದೆ. ಹ. ಏನು ಅಳಿಯನೆಂಬ ಕಾರಣಕ್ಕೆ ಅವಕಾಶ ಕೊಟ್ಟೆ. ನೀನೀಗ ಮದುವೆ ಆಗಬೇಕು ಅಂತ ಹೊರಟದ್ದು. ಹೇ. ಮದುವೆ ಆಗಬೇಕು ಅಂತಾದ್ರೆ ಮದುವೆ ಆಗುವ ವರನ ಆಸೆ ಏನು? ಹೇ. ಬಂಧು ಬಾಂಧವರು, ಹೇ. ಸ್ನೇಹಿತರು ಹೇ. ಎಲ್ಲರೂ ಇರಬೇಕು ಅಂತಲ್ವಾ? ಹೇ. ನೋಡು ಸಭೆ ಹೇ. ಮೊದಲಿದ್ದಷ್ಟು ಮಂದಿ ಇದ್ದಾರೆ ಈಗ. ಯಾರು ಇಲ್ಲ, ಇದರ ತೊಂದರೆ ಇಲ್ಲ. ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು? ನಿನಗಾಗಿ ಸತ್ತು ಹೋದ್ರು. ಹೇ. ಧೂಮ್ರಾಕ್ಷನೋ, ಚನ್ನಮುಂಡರು, 60,000 ಮಂದಿ ರಕ್ಕಸರು ಹೇ. ಎಲ್ಲ ಹೋದ್ರು ಪ್ರಭು. ಹೇ. ಇದ್ದವರು ನಮ್ಮವರು. ಹೇ. ಇವರು ಹೋಗುವುದಕ್ಕಿಂತ ಮೊದಲು ನೀನು ನಿನ್ನ ಮೂರ್ಖತೆಯನ್ನು ಬಿಡು. ಹೋದಗಳ ಬಗ್ಗೆ ಚಿಂತಿಸುವವ ನಾನಲ್ಲ. ಹ. ಯಾಕೆ? ಹ. ಅಂತಹ ಸಾಮರ್ಥ್ಯವಂತರನ್ನು ಸಿದ್ಧಪಡಿಸುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲುಂಟು. ಅವರನ್ನು ಸಿದ್ಧಪಡಿಸ್ತಿ, ಆದ್ರೆ ಒಬ್ಬ ಶುಂಭ ಸತ್ರೆ ಹೇ. ಇಂತಹ ಶುಂಭ ಮತ್ತೆ ಬರ್ಲಿಕ್ಕೆ ಉಂಟು. ಬ್ರಹ್ಮಾಂಡವೇ ನನ್ನ ಅಂಕೆಯಲ್ಲಿದೆ. ಹ. ನಾನು ಸಾಯ್ತೇನೋ ಬಿಡುತ್ತೇನೆ ಎಂಬುದಾಗಿ ಹ. ಆ ಬಗ್ಗೆ ಚಿಂತಿಸುವವ ನಾನಲ್ಲ. ಹ. ಈಗ ಹ. ಹೆಜ್ಜೆ ಮುಂದೆ ಇಟ್ಟಾಗಿದೆ, ಹ. ಹಿಂದೆ ಇಡುವವ ನಾನಲ್ಲ. ನಿನಗೊಂದು ಮಾತನ್ನು ಹೇಳುತ್ತೇನೆ. ಹೇಳಿ. ನನ್ನ ಜೊತೆ ವಿಕ್ರಮಿಯಾಗಿ ನೀನು ಬರುವುದಾದ್ರೆ ಬರಬಹುದು. ಹ. ಇಲ್ಲ ಅಂತ ಆದ್ರೆ ಹ. ಈ ರೀತಿ ಹೆಣ್ಣು ಮಕ್ಕಳ ಹಾಗೆ ಮಾತಾಡುವುದಾದ್ರೆ ಅರಮನೆಯ ಮೂಲೆಯಲ್ಲಿ ಬಿದ್ದು ರಕ್ತವೀರ್ಯ. ಉಳಿದವರು ಈ ಮಾತಾಡ್ತಿದ್ರೆ ಕೆನ್ನೆಗೆ ಬರ್ತಿತ್ತು ಕೈ. ನನ್ನನ್ನು ರಣ ಹೇಳಿ ಅನ್ನಯ. ನಿಜ. ಯಾವ ಕಾಲಕ್ಕೂ ಅಲ್ಲ. ಹೇ. ಇಳಿತೀರ ನಿನ್ನಯ ಮನ. ಹೇ. ಅನುಮಾನ ಬೇಡ, ಕಳುಹಿಸಿ. ಮೆರಗಿ ನನ್ನನೆ ಕೋಟಿ ದಗ್ಗರ. ಹರಿತಿ ಶಾಸ್ತ್ರಾರ್ಪಣೆಗಳ ಮಂದವ ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯ ಏನದು? ಕದಂಬವನಕ್ಕೆ ಬರಬೇಕು ಅಂತ
ಕದಂಬವನ. ಇಲ್ಲಿ ನೋಡಿದ್ರೆ ಕೋಟಿ ಸೂರ್ಯರ ಪ್ರಭೆ ರಾರಾಜಿಸುತ್ತಿದೆಯಲ್ಲ. ಪರಸ್ಪರ ವೈರ ಭಾವದಲ್ಲಿ ಇರಬೇಕಾದ ಕಾಡು ಪ್ರಾಣಿಗಳು ಸಾಹೋದರ್ಯ ಭಾವ. ಒಂದು ಆನೆ ಒಂದು ಸಿಂಹ ಜೊತೆಯಾಗಿ ಆಟವಾಡುತ್ತಿದೆ. ಒಂದು ಹೊಲೆ ಒಂದು ಹೊಲ್ಲೆ ಪರಸ್ಪರ ಸರಸವಾಡುತ್ತಿದೆ. ಹಾವಿನ ಹೆಡೆಯ ನೆರಳಲ್ಲಿ ಮಂಡೂಕ ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿದೆ. ಇಲ್ಲಿರುವ ಆನೆಗೆ ಇಲ್ಲಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವಂತಹ ಸಮಗಳು. ಯಾಕೆ ಪರಿವಾರ? ಕದಂಬವನ ಮೊದಲಿನ ಕದಂಬವನವಾಗಿ ಉಳಿದಿಲ್ಲ, ಮೆರವ ಕದಂಬವನ. ಈ ಜಾಗದಲ್ಲಿ ದೇವಿ ನೆಲೆಯಾಗಿ ತುಂಬಾ ಸಮಯ ಆಯಿತು. ಇದು ದೇವಿ ಪುರವೇ ಆಗಿ ಹೋಗಿದೆ. ಇಂತಹ ಪವಿತ್ರವಾದ ಜಾಗದಲ್ಲಿ ವೈರವೋ ಕ್ರೋಧವೋ ಲೋಭ ಮದಮತ್ಸರ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬಂದ ಜಾಗ ಸರಿ ಇದೆ. ಸುಗ್ರೀವ ನೋಡಿದಂತಹ ದೇವಿ, ಅವಳನ್ನು ಕಾಣಬೇಕನ್ನುವ ಹಂಬಲ ನಮಗೂ ಆಗುತ್ತಿದೆ. ಆ ಭಾಗ್ಯ ರಕ್ತಬೀಜನಿಗೆ ಉಂಟೇ ಉಂಟು. ಕೇಳುತ್ತಿದೆ ವೀಣಾ ವಾದನ. ಅದನ್ನೇ ಆಲಿಸುತ್ತಾ ಸ್ವಲ್ಪ ಮುಂದುವರಿಯುತ್ತೆ. ಕುಳಿತ ಶಿವೆಯನು ನೋಡಿದನು. ಗರುವಲಿ ಕುಳಿತ ಶಿವೆಯನು ನೋಡಿದನು. ಆಡಿದನು ತನ್ನೊಳಗೆ, ಆಡಿದನು ತನ್ನೊಳಗೆ, ಇವಳ ತಿಳಿಯದಿನಿತಾಯ್ತೆ. ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ. ಮಾಡಲೇ ಶುಂಭರ ಗೂಡೆ ಭಾಷೆಯಗೈದು ಬಂದಿಯೇ. ಮಾಡಲೇ ನಿನ್ನ ಕಟ ಶುಂಭರ ಗೂಡೆ ಭಾಷೆಯಗೈದು ಬಂದಿಗೆ. ಏಳು ಇವಳಿಂಬದ್ಧ, ಏಳು ಇವಳಿಂಬದ್ಧ. ನುಡಿಸಿರಬೇ 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 ನೋಡಿದರು ಕಲಿತ ಬೀಜನು ಗಾಢ ಗರ್ಭದಿ ಕುಳಿತ ಶಿವೆಯನು ನೋಡಿದರು. ಆಡಿದರು ಆಡಿದರು ಆಡಿದರು. ಜಯ 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 या देवी सर्वभूतेषु मातृरूपेण संस्थिता. नमस्ते 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 नमो नमः. या देवी सर्वभूतेषु शक्तिरूपेण संस्थिता.
ನಮತತಿ 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 ನಮೋ ನಮಗ ಜಯ 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 ಸೇರಿಸಿಕೊಂಡು ಬಂದೆ. ಬಂದು ನೋಡಿದ್ರೆ ನಾ ಯಾಕೆ ಬಂದಿದ್ದೇನೆ ಅನ್ನುವುದನ್ನೇ ಮರೆತು ಹೋಯ್ತಲ್ಲ. ಕದಂಬ ವನಕ್ಕೆ ಬಂದಾಗ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತಂತಹ ಶಿವೆಯನ್ನು ಕಂಡೆ. ಕಂಡಾಕ್ಷರವೇ ಕೈಯಲ್ಲಿರುವಂತಹ ಕರವಾಡ ಅವಳ ಕಾಲ ಬುಡಕ್ಕೆ ಬಿತ್ತು. ಕರಗಳು ಅಯೋಚಿತವಾಗಿ ಜೋಡಿಸಲ್ಪಟ್ಟಿತು. ಬಾಯಿಂದ ಜಯ ಜಯ ಅನ್ನುವಂತಹ ಸ್ವರ ಹೊರಟು ಬಂತಲ್ಲ. ಬರುವಾಗಲೇ ಇವಳ ಬಗ್ಗೆ ತಿಳ್ಕೊಂಡೇ ಬಂದದ್ದು. ಶೋಣಿತಾಪುರದ ರಥಬೀದಿಯಲ್ಲಿ ರಾಕ್ಷಸರ ಶೋಣಿತದ ಧಾರೆಯನ್ನು ಕಂಡೆ. ಇಲ್ಲಿ ಬಂದು ನೋಡಿದಾಗ ಚಂಡಮುಂಡನ ರುಂಡ, ಧೂಮ್ರಾಕ್ಷನ ಭಸ್ಮ, 60,000 ಮಂದಿ ರಕ್ಕಸರ ಕಡೆಯವರ, ಇದನ್ನೆಲ್ಲ ಮಾಡಿ ಗಾಢ ಗರ್ವದಲ್ಲಿ ಕುಳಿತ ಇವಳನ್ನು ನೋಡಿದೆ. ಬಳಿಗೆ ಹೋದೆ, ಪಾದ ಕಾಣುತ್ತನಾದೆ. ಒಮ್ಮೆ ಚಂದ್ರಮನ ತಂಪಾದ್ರೆ ಮತ್ತೊಮ್ಮೆ ಸೂರ್ಯನ ಬಿಸುಪು. ಪಾದ ಕಾಣ್ತಾರಾದವರನ್ನು ತಂಪಿನಲ್ಲಿ ಕೊರೆಯುತ್ತೇನೆ. ಎದುರು ನಿಂತವರನ್ನು ಸೂರ್ಯನ ಪ್ರಭೆಯಲ್ಲಿ ಸುಟ್ಟು ಹಾಕುವವರು ನಾನು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಇವರಿಗೆ ಯಾರಪ್ಪ ಚಿನ್ನದ ಉಯ್ಯಾಲೆಯನ್ನು ಕಟ್ಟಿಕೊಟ್ಟದ್ದು? ಯಾರು ಕಟ್ಟಿಕೊಡಬೇಕು? ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ. ಲಕ್ಷ್ಮಿಯಾಗಿ ಸಂಪತ್ತನ್ನು, ಪಾರ್ವತಿಯಾಗಿ ಶಕ್ತಿಯನ್ನು, ಶಾರದಿಯಾಗಿ ವಿದ್ಯೆಯನ್ನು ಕೊಡುವಂತ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ. ಭಕ್ತರಿಂದ ಯಾವುದನ್ನೆಲ್ಲ ಪಡೆಯಬೇಕನ್ನುವಂತ ಇಚ್ಛೆ ಉಂಟು. ಅವಳು ಖಂಡಿತ ಪಡೆಯುತ್ತಾಳೆ. ಹಾಗಾಗಿ ಚಿನ್ನದ ಉಯ್ಯಾಲೆ. ಇಂಥವಳನ್ನು ತಿಳಿಯದೆ ಶುಂಭ ಕೆಟ್ಟನಲ್ಲ, ಮಾಡಲಿನ್ನೇನ ಕಟ. ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೆ, ಕೇಡು ಇವಳಿಂದ ಬದ್ಧ. ಇವಳನ್ನು ಕೆಣಕಿದ್ರೆ ಸಾಯುವುದೇ. ಆದರೆ ಸಾವಿನಲ್ಲಿಯೂ ಸಾರ್ಥಕತೆ ಬೇಕು. ಒಬ್ಬ ರಕ್ತ ಬೀಜ ಅಡಿದರೂ ತೊಂದರೆ ಇಲ್ಲ, ಒಬ್ಬ ಶುಂಭನನ್ನು ನಾನು ಉಳಿಸಬೇಕು. ಹಾಗಿದ್ರೆ ಹೇಗೆ? ಶ್ರೀದೇವಿ ಒಲಿಯುವುದು ನಮ್ಮ ಶ್ರೀಮಂತಿಗೆಗೆಲ್ಲ ಆಡಂಬರಕ್ಕಲ್ಲ, ಭಕ್ತರ ಭಕ್ತಿಗೆ ಒಲಿಯುತ್ತಾಳೆ ಅನ್ನುವುದು ನಮಗೆ ಈ ಕ್ಷೇತ್ರಕ್ಕೆ ಬಂದಾಗ ಗೊತ್ತಾಗಿದೆ. ಹಾಗಾಗಿ ದೇವಿಯಾದಂಥ ಇವಳಲ್ಲಿ ಶಕ್ತಿಯಲ್ಲ, ಯುಕ್ತಿಯಲ್ಲ, ಭಕ್ತಿಯೇ ಪ್ರಧಾನವಾಗಿ ನಮ್ಮವರನ್ನು ಉಳಿಸುವುದಕ್ಕೆ ಭಕ್ತಿ ಭಾವದಿಂದ ಮಾತಾಡೋಣ. ಇಲ್ಲಿಗೆ ಇದುವೇ ಸರಿ ಅಮ್ಮ.
ತಾನೊಳಗಡೆ ಒರಿಪದೆ ಶೌರ್ಯದಿಂದಲೇ ಯೂನಿಯ ಬಯಸಿದೆಯೇ ತಾನೊಳಗಡೆ ಒರಿತದೆ ಶೌರ್ಯದಿಂದಲೇ ಯೂನಿಯ ಬಯಸಿದೆಯೇ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸ ನಮ್ಮ ಪಾದ ಕಾರಣತನಾಗಿದ್ದೇನೆ. ರಕ್ತಬೀಜ ಅಂತ ನನ್ನ ಹೆಸರು. ಮೃಗಬೇಟೆಗೆ ಬಂದ ಚಂಡಮುಂಡರು ನಿನ್ನ ಇರವನ್ನು ಶುಂಭನಿಗೆ ಹೇಳಿದಾಗ ಬ್ರಹ್ಮಚಾರಿಯಾದಂತಹ ಶುಂಭನಿಗೆ ಮದುವೆ ಆಗುವ ಬಯಕೆಯಾಯಿತು. ಹಾಗಾಗಿ ಸುಗ್ರೀವರನ್ನು ಸಂಧಾನಕ್ಕೆ ಕಳುಹಿಸಿದ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನೇ ಬಯಸಿದೆ. ಹಾಗೆ ಬಂದವ ಧೂಮ್ರಾಕ್ಷನವರ ಚಂಡಮುಂಡರು ಮೊದಲಾದವರು. ಅವರನ್ನೆಲ್ಲ ತರೆದು ಗಾಢ ಪರ್ವದಲ್ಲಿ ಕುಳಿತಂತಹ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವ ರಕ್ತಬೀಜನಿದ್ದೇನೆ. ಅವರ ಹಾಗೆ ಹಿಡಿ ಬಡಿ ಕಟ್ಟಿಕೊಳ್ಳು ಎಂಬ ಹಾಗೆ ಆರ್ಭಟಿಸುವುದಿಲ್ಲ. ಭಕ್ತಿಭಾವದಿಂದ ನಾನು ಒಲಿಯುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೇನೆ. ಅಮ್ಮ, ನೀನೊಬ್ಬಳು ಲತೆ, ನೀನೊಬ್ಬಳು ಕವಿತೆ, ನೀನೊಬ್ಬಳು ವನಿತೆ. ಶ್ರೀದೇವಿ ಹೌದಂತಾದರೆ ಈ ರೂಪ ಯಾಕೆ ಅನ್ನುವ ಪ್ರಶ್ನೆ ಬರ್ತದೆ. ಅದಲ್ಲ, ಸಾಮಾನ್ಯ ಹೆಣ್ಣೆ ಹೌದಂತಾದರೆ ವರ್ತಮಾನ ಕಾಲದಲ್ಲಿ ಶುಂಭನಿಗೆ ಯಾವುದರಲ್ಲಿಯೂ ಕೊರತೆ ಇಲ್ಲ ತಾಯಿ. ಸ್ವರ್ಗಲೋಕದ ಐರಾವರಣವನ್ನೇ ಧರಿಸಿದ್ದಾನೆ. ದೇವತೆಗಳ ಜೊತೆಯಲ್ಲಿ ಹವಿರು ಭೋಜನ ಮಾಡುವ ಯೋಗ್ಯತೆಯೂ ಅವನಿಗುಂಟು. ಅಗ್ನಿದೇವನ 2 ಬಟ್ಟೆಯನ್ನು ಕೊಟ್ಟಿದ್ದಾನೆ. ವರುಣ ದೇವ ಸೂರ್ಯನಲ್ಲಿ ಸುರಿಯುವಂತಹ ಛತ್ರವನ್ನು ಕೊಟ್ಟಿದ್ದಾನೆ. ಬಾಡದೆ ಇರುವಂತಹ ಕಮಲ ಪುಷ್ಪವನ್ನು ಕೊಟ್ಟಿದ್ದಾನೆ. ಪ್ರಜಾಪತಿ ರಥವನ್ನು ಕೊಟ್ಟಿದ್ದಾನೆ. ಮೃತ್ಯು ದೇವತೆ ತನ್ನ ಆಯುಧವನ್ನೇ ಕೊಟ್ಟಿದ್ದಾಳೆ. ಹಾಗಿರುವಾಗ ಇದೆಲ್ಲವನ್ನು ಪಡೆದಂತಹ ಶುಂಭ ನಿನಗೆ ಸರಿಯಾದ ವರ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ದಾನವ ಶುಂಭನನ್ನು ವರಿಸುವುದಕ್ಕೆ ಇಳಿದು ನಲಿದು ಒಲಿದು ಅವ ಶ್ರೀಗಂಧದ ಮರ. ತೇದಾಗ ಪರಿಮಳ ಬರ್ತದೆ. ತೇದು ಎಲ್ಲ ಕಡಿಮೆ ಆಗಿದೆ. ಇದ್ದವರಿಗೆ ಪ್ರಸಾದ ಅರ್ಹತೆ ಇಲ್ಲ ನಿಮಗೆ. ನೀನು ಬಂದಾಗ ಬರ್ತದೆ. ಬರ್ಲಿ, ಬರದಿದ್ರೆ ಅಲ್ಲಿ ಕುಳಿತಿದ್ದಾನೆ ಅಂತ ಅಥವಾ ಸಂಡ ಅಲ್ಪ ನೀನು ರಣ ಹೇಳಿ ಮಾತ್ರಿಕೆಯರು ಸರಾಯ ದೇಹವನ್ನು ಅನುಭವಿಸಿ ಅನೇಕ
ಹರಿಸಿ ಘೋರಾಕಾರ ಮೆರೆವ ರತನೆಯ ಜಾತಿ ಈ ರಕ್ತವನ್ನೆಲ್ಲವನ್ನು